ಸೀತಾರಾಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಂತೃಪ್ತಿ ಜನರಲ್ ಸ್ಟೋರ್ನ ಮಾಲಕರಾದ ಲಕ್ಷ್ಮಣ್ ಶೆಣೆ ನೇತೃತ್ವದಲ್ಲಿ ರಾಮನವಮಿಯ ಪ್ರಯುಕ್ತ ಭಜನಾ ಕಾರ್ಯಕ್ರಮವು ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ರಾಮನವಮಿಯ ಪ್ರಯುಕ್ತ ಉಳ್ಳಾಲದ ಶ್ರೀ ಸೀತಾರಾಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಲಕ್ಷ್ಮಣ್ ಶೆಣೆ ಮಾಲಕತ್ವದ ಸಂತೃಪ್ತಿ ಜನರಲ್ ಸ್ಟೋರ್ನ ಶುಭಾರಂಭದ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನು ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮುಂಜಾನೆ ಶ್ರೀ ಸೀತಾರಾಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೆ ದೇವದಾಸ್ ಭಟ್ ನೇತೃತ್ವದಲ್ಲಿ ಗಣಹೋಮ ನೆರವೇರಿತು. ತದಬಳಿಕ ದೇವರಿಗೆ ಪೂಜೆ ನೆರವೇರಿತು. ದೇವಸ್ಥಾನದ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು. ಇನ್ನು ರಾಮನವಮಿಯ ಪ್ರಯುಕ್ತ ಖ್ಯಾತ ಗಾಯಕ ಮುರಳೀಧರ್ ಕಾಮತ್ ತಂಡದಿಂದ ಭಜನಾ ಕಾರ್ಯಕ್ರಮ ನಡೆದವು. ಇವರಿಗೆ ತಬಲದಲ್ಲಿ ಶ್ರೀದತ್ ಪ್ರಭು, ಹಾರ್ಮೋನಿಯಂನಲ್ಲಿ ನಾಗೇಶ್ ಶೆಣೆ, ತಾಳದಲ್ಲಿ ರಮನಾಥ್ ಕಿಣಿ ಸಾಥ್ ನೀಡಿದ್ರು. ಅನಿಮಿತ್ತ ಬಂದು ಜಗನ್ನಾಥ ವಿಠಲನೆ ಸಾಂಪ್ರದ ನಿನಗೆ ಬೆನ್ನ ಮಾತ ಲಾಲಿಸುವುದು ತ್ರಾತ ಗಣನೆ ಇಲ್ಲದವ ಗುಣವೆನ್ನುತ್ತದೆ ಪ್ರತಿಕ್ಷಣಕ್ಕೆ ತಾಮ್ರದ ಉಳಿಸು ಕರುಣದಿ. ನಮೋ 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 ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ. ನಮೋ 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 ನಮಸ್ತೆ ನರಸಿಂಹದೇವ ಸ್ಮರಿಸುವವರ ಕಾವ. ಇನ್ನು ಪಾಣೆಮಂಗಳೂರು ರಘುರಾಮ ಪೈ ತಂಡದಿಂದ ಭಜನಾ ಕಾರ್ಯಕ್ರಮ ನಡೆದವು. ಇವರಿಗೆ ತಬಲದಲ್ಲಿ ವಿವೇಕ್ ಬಾಳಿಕಾ ಸಹಕರಿಸಿದ್ರೆ, ಹಾರ್ಮೋನಿಯಂನಲ್ಲಿ ನಾಗೇಶ್ ಶೆಣೆ, ತಾಳದಲ್ಲಿ ರಮನಾಥ್ ಕಿಣಿ ಸಾಥ್ ಕೊಟ್ರು. ಶ್ರದ್ಧೆಯಿಂದಲಿ ನಿನ್ನ ಭಜಿಸುವ ಜನರಿಗೆ, ಶ್ರದ್ಧೆಯಿಂದಲಿ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಉದ್ಧರಿಸುವ ದೇವರ ದೇವಾ ಮಧ್ವಾಂತರ್ಗತ ವೇದವ್ಯಾಸ, ಮಧ್ವಾಂತರ್ಗತ ವೇದವ್ಯಾಸ. ಇದೇ ಸಂದರ್ಭದಲ್ಲಿ ಸಂತೃಪ್ತಿ ಜನರಲ್ ಸ್ಟೋರ್ನ ಮಾಲಕರಾದ ಲಕ್ಷ್ಮಣ್ ಶೆಣೆ ಅವರು ಬರೆದ ಅನುಭವಾಮೃತ ಎನ್ನುವ ಪುಸ್ತಕ ಬಿಡುಗಡೆಗೊಂಡಿತ್ತು. ಇದನ್ನು ಖ್ಯಾತ ಗಾಯಕ ಮುರಳೀಧರ್ ಕಾಮತ್ ಕೊಂಚಾಡಿ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು. ಸುಂದರವಾದ ಈ ಭವ್ಯ ರಂಗಮಂಟಪದಲ್ಲಿ ಇವತ್ತು ರಾಮನವಮಿಯ ಉತ್ಸವವನ್ನು ಮಾಡುವ ದಿವಸ ಈ ಅನುಭವಾಮೃತ ಜೊತೆಗೆ ಇದರ ಒಂದು ಪುಸ್ತಕ ಬಿಡುಗಡೆ. ಬಹುಶಃ ಇದು ದ್ವಿತೀಯ ಮುದ್ರಣ ಅಂತ ಕಾಣ್ತಾ ಇದೆ. ಪ್ರಥಮ ಮುದ್ರಣ ಕೂಡ ವರದಾಗಿದೆ. ಇನ್ನು ತುಂಬ ಮುದ್ರಣಗಳು ಬರಲಿಕ್ಕಿದೆ. ಬಹುಶಃ ಈಗಿನ ಜನರಲ್ಲಿ ಅನುಭವದ ಕೊರತೆ ಕಡಿಮೆ ಇದ್ದುದರಿಂದ ಹಲವಾರು ಯಶಸ್ವಿ ಜನರು ಅವರ ಯಶಸ್ವಿಗೆ ಕಾರಣ ಏನು ಅಂದರೆ, ಆ ಕಾಲದಲ್ಲಿ ಹಿರಿಯರ ಅನುಭವಗಳನ್ನು ಕೇಳಿ ಅರಿತು ಹಿರಿಯರಿಗೆ ಗೌರವ ಕೊಟ್ಟು ಅವರಿಂದ ಸಿಕ್ಕಿದಂಥ ಅನುಭವದಿಂದಾಗಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಮಾತುಗಳನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಆ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಯಾಕೆಂದರೆ ಅನುಭವಾಮೃತ ಪುಸ್ತಕ ಬರೆದ ಲಕ್ಷ್ಮಣ್ ಶೆಣೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಈ ಭವ್ಯ ಹಾಲ್ ಆಗಲಿ, ಆ ಶಾಲೆ ಆಗಲಿ, ಅಂಗಡಿಯ ಕಟ್ಟಡ ಆಗಲಿ, ಇದೆಲ್ಲವೂ ಜವಾಬ್ದಾರಿ ಅವರು ತೆಕ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಇವತ್ತಿನ ದಿವಸ ರಾಮನವಮಿ, ಹೋದ ವರ್ಷ ಮಾಡಬೇಕಾಗಿದ್ದ ರಾಮನವಮಿ ಅವರು ಆಸಕ್ತಿಯಿಂದ ತುಂಬ ಖರ್ಚು ಮಾಡಿ ಎಲ್ಲ ಕಲಾವಿದರಿಗೆಲ್ಲ ಹೇಳಿ ಎಲ್ಲ ಮಾಡಿದರು. ಕೊನೆಯ ಗಳಿಗೆಯಲ್ಲಿ ಮಾರ್ಚ್ ಲಾಕ್ಡೌನ್ ಆದಾಗ ಅದನ್ನು ಕ್ಯಾನ್ಸಲ್ ಮಾಡಬೇಕಾಯಿತು. ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಲಿಕ್ಕೆ ಅವರಿಗೆ ಒಂದು ಚೂರು ಮನಸ್ಸಿಲ್ಲ. ಅವರು ಭಾಳ ನೊಂದಿದ್ರು. ಅವರ ಒಂದು 10 ನಿಮಿಷಕ್ಕೊಂದು ಫೋನ್ ಬರ್ತಿತ್ತು, ಏನು ಮಾಡಬೇಕು. ನಾನು ಹೇಳಿದ್ದೆ, ನೀವು ಯೋಚನೆ ಮಾಡಬೇಡಿ, ದೇವರು ಬಿಟ್ಟು ಹಾಕೋದಿಲ್ಲ. ನಾವು ಯಾವಾಗಲೂ ದೇವರ ಮೇಲೆ ಭಾರ ಇಟ್ಟರೆ ಖಂಡಿತವಾಗಿ ದೇವರು ಬಿಟ್ಟು ಹಾಕೋದಿಲ್ಲ. ಯಾವ ರಿಸ್ಟ್ರಿಕ್ಷನ್ ಇದ್ದರೆ ಸಹ ನಾವು ಅಚ್ಚುಕಟ್ಟಾಗಿ ಮಾಡುತ್ತೇವೆ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟು. ತದಬಳಿಕ ಗಾಯಕ ಗಿರೀಶ್ ನಾಗೇಶ್ ಪ್ರಭು ತಂಡದಿಂದಲೂ ಭಜನಾ ಕಾರ್ಯಕ್ರಮ ನಡೆದವು.
ಹಾರ್ಮೋನಿಯಂನಲ್ಲಿ ನಾಗೇಶ್ ಪ್ರಭು, ತಬಲದಲ್ಲಿ ವಿವೇಕ್ ಬಾಳಿಕ ಹಾಗೂ ಗುಣಕರ್ ನಾಯಕ್ ಸಾಥ್ ನೀಡಿದ್ರು. ಇನ್ನು ದಯಾಕರ್ ಭಟ್ ತಂಡದಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ತಬಲದಲ್ಲಿ ಶ್ರೀದತ್ ಪ್ರಭು, ವಿ ಗಣಪತಿ ನಾಯಕ್ ತಾಳದಲ್ಲಿ ಸಹಕರಿಸಿದ್ರೆ ಹಾರ್ಮೋನಿಯಂನಲ್ಲಿ ಸುಪ್ರೀತ್ ಶೆಣಿ ಸಾಥ್ ಕೊಟ್ರು. ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ, ರಾಮಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿತೆಯನ್ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರಮತಿಯನ್ನು ನೀ ಮಾಡಿರುವುದು. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ. ಭಜನಾ ಬಳಿಕ ದೇವರಿಗೆ ವಿಶೇಷ ಪೂಜೆ ನೆರವೇರಿತು. ಈ ವೇಳೆ ಭಕ್ತರು ಭಾಗಿಯಾಗಿದ್ರು. ಸರ್ಕಾರದ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಲಕ್ಷ್ಮಣ್ ಶೆಣೈ ಕುಟುಂಬಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ರು. ಇನ್ನು ನೂತನ ಮಳಿಗೆಯಾಗಿರುವ ಸಂತೃಪ್ತಿ ಜನರಲ್ ಸ್ಟೋರ್ನಲ್ಲಿ ಸಾವಯವ ಮತ್ತು ಅರೆ ಸಾವಯವ ತರಕಾರಿಗಳು, ಹಣ್ಣು ಹಂಪಲುಗಳು, ಜ್ಯೂಸ್ ಹೀಗೆ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ರಾಮದೇವರ ಹಾಡು, ಹನುಮಂತ ದೇವರ ಹಾಡು, ದೇವಸ್ತುತಿ, ನರಸಿಂಹಸ್ತುತಿ ಹೀಗೆ ಹಲವು ಗಾಯನಗಳು ಪ್ರಸ್ತುತಗೊಂಡವು. ರಾಮನಾಮ ಕಾಮಣೆ ರಾಮನಾಮ 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 ರಾಮನಾಮ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.